ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಪ್ಯೂರ್ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಮಳೆಗಾಲಕ್ಕೆ ಅನುಗುಣವಾಗಿ ಏನಾದರೂ ತಯಾರಾಗಬೇಕಲ್ವಾ. ಮಳೆಗಾಲ ಅಂತ ಅಂದ ತಕ್ಷಣ ಬಿಸಿ ಬಿಸಿಯಾಗಿ ಏನಾದರೂ ಬೇಕು. ಅದರಲ್ಲೂ ಕೂಡ ಈ ಸೂಪ್ ಅಥವಾ ಈ ಬಜ್ಜಿ, ತಿನ್ನೋದಕ್ಕೊಂದು ಖುಷಿಯೇ ಬೇರೆ ಅಲ್ವಾ. ಸೊ ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ, ಗೊತ್ತಿಲ್ಲ ಹಳೆಯ ಕಾಲದ ರೆಸಿಪಿಯೋ ಹೊಸ ಕಾಲದ ರೆಸಿಪಿ, ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಜಯಶ್ರೀ ಶೆಣೈ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದ. ಮೇಡಮ್, ನಮಗೆ ಇವತ್ತು ನೀವು ಯಾವ ಕೈ ರುಚಿಯನ್ನು ಅಂದರೆ ನಿಮ್ಮ ಯಾವ ಕೈ ರುಚಿಯನ್ನು ಹೇಳ್ಕೊಡ್ತಿದ್ದೀರಿ? ಹೊಸ ಕಾಲದ ರೆಸಿಪಿಯ ಅಥವಾ ಹಳೆ ಕಾಲದ? ಇದು ಹಳೆ ಕಾಲದ್ದು, ಆದರೆ ಅದಕ್ಕೆ ನಾನು ಸ್ವಲ್ಪ ಹೊಸ ವಿಷಯವನ್ನು ಸೇರಿಸಿದ್ದೇನೆ. ಅದರ ಹೆಸರು ಮೊದಲಿಗೆ ಸಿಹಿ ಇದೊಂದು ಟೊಮೆಟೊ ಶ್ರೀರತ್ನ ಅಂತ. ಟೊಮ್ಯಾಟೊ ಶ್ರೀರತ್ನ. ಟೊಮೆಟೊ ರತ್ನ ಅಥವಾ ಪಂಚರತ್ನ ಅಂತ ಮೊದಲು ಹೇಳ್ತಿದ್ರು. ಅದಕ್ಕೆ ನಾನು 2 ಇಂಗ್ರೀಡಿಯೆಂಟ್ಸ್ ಸೇರಿಸಿ ನನ್ನ ಹೆಸರು ಜಯಶ್ರೀ, ಹಾಗೆ ಶ್ರೀ ಎಂಬುದನ್ನು ಸೇರಿಸಿದ್ದೇನೆ. ಹೊಸದಾಗಿ ಮಾಡಿದ್ದೆ. ವೆರಿ ನೈಸ್. ಸೊ ಅಂದ್ರೆ ನಮ್ದೇನಾದ್ರೂ ಅಲ್ಲಿ ಸಿಗ್ನೇಚರ್ ಡಿಶ್ ಅಂತ ಬೇಕಲ್ವಾ? ಹೌದು. ಎಸ್. ಸೊ ಟೊಮ್ಯಾಟೊ ಶ್ರೀರತ್ನ. ಇನ್ನೊಂದು ಕೆಸುವಿನ ಎಲೆ ಈಗ ಆಗ್ತಾ ಇದೆ. ನಮ್ಗೆ ತುಂಬಾ ಇದೆ. ಈ ಮಳೆಗಾಲದಲ್ಲಿ ತುಂಬಾ ಹೇರಳವಾಗಿ ಬೆಳ್ಕೊಳ್ಳುತ್ತೆ. ಅದರದ್ದು ವಿವಿಧ ನಮೂನೆ ಮಾಡ್ಬೋದು. ಅದರಲ್ಲಿ ಕೆಸುವಿನ ಎಲೆಯ ಗಜ್ಬಾಜೆ ಅಂತ. ಗಜ್ಬಾಜೆ ಅಂದ್ರೆ ಗಜ್ಬಿಜಿ ಅಂದ್ರೆ ಈ ನಮ್ಮ ಗಡ್ಬಡಿರೋದು ವಿವಿಧ ವಸ್ತು ಹಾಗೆ ತುಂಬಾ ತರಕಾರಿ ಎಲ್ಲ ಹಾಕಿ ಮಾಡುವಂತಹದ್ದು. ಒಂದು ಊಟದ ಸಮಯಕ್ಕೆ ಅಥವಾ ದೋಸೆ ಇಡ್ಲಿ ಅದರೊಟ್ಟಿಗೆ ಕೂಡ ತಿನ್ನುವಂತಹದ್ದು. ಅಡುಗೆ ಮಾಡುವಾಗ ಅಲ್ಲಿ ಸ್ವಲ್ಪ ಗಜ್ಬಿಜಿ ಆದ್ರೂ ಅಲ್ಲೇ ಅಲ್ವಾ? ಇದು ಆರೋಗ್ಯಕರ ಕೂಡ. ಓಕೆ ಮೇಡಮ್, ಸರಿ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಆಯ್ತು, ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ನಮಗೀಗ ಯಾವುದು ಟೊಮ್ಯಾಟೊ ಶ್ರೀರತ್ನವ ಅಥವಾ ಗಜ್ಬಿಜಿ ಏನದು? ಅದು ಗಜ್ಬಾಜೆ ಹೇಳ್ತೇವೆ. ಗಜ್ಬಿಜಿ ಟೊಮೆಟೊ ಶ್ರೀರತ್ನ ಅಂತ. ಟೊಮೆಟೊ ಬೆಲ್ಲ ಎಲ್ಲ ಹಾಕಿ ಮಾಡುವಂಥದ್ದು ಅದಕ್ಕೆ. ಓಕೆ, ಸೊ ಫಸ್ಟ್ ನಿಮ್ಮ ಸಿಗ್ನೇಚರ್ ಡಿಶ್ ಅಲ್ವಾ? ಸರಿ, ಸ್ಟಾರ್ಟ್ ಮಾಡೋಣ. ಆಯ್ತು. ಹೇಗೆ ಏನು ಕೊಡಲಿ? ಫಸ್ಟಿಗೆ ನನಗೆ ಅದಕ್ಕೆ ಬಾಣಲೆಲ್ಲ ಕೊಡಿ. ಇದು ಸಾಕಾಗುತ್ತಲ್ಲ? ಸಾಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ 1-2 ಚಮಚ ತುಪ್ಪ, 2 ಚಮಚ ಎಣ್ಣೆ, 2 ಚಮಚ ತುಪ್ಪ ಹಾಕಬೇಕು. ನೈಸ್. 2 ಒಟ್ಟಿಗೆ ಹಾಕುವಂಥದ್ದು. ಓಕೆ. ಬರೀ ಎಣ್ಣೆ ಹಾಕಿದ್ರೆ ಅಷ್ಟು ಚೆನ್ನಾಗಿಲ್ಲ, ತುಪ್ಪ ಹಾಕಬೇಕು. ಸಿಹಿ ಇದ್ದದಕ್ಕೆ ಯಾವಾಗಲೂ ಟೇಸ್ಟ್ ತುಪ್ಪ ಬೇಕಾಗ್ತದೆ. ಓಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ ಇದು? ಸಾಕು. ಹಾಗೆಯೇ ನೀವು ತುಪ್ಪ ಅಂತ ಹೇಳಿದರೆ ಬೆಸ್ಟ್ ತುಪ್ಪ ಅದು ನಮ್ಮ ಈ KC ಕೌ ಘೀ, ಪ್ಯೂರ್ ಹಸುವಿನ ಇದು ಬೆಣ್ಣೆಯಿಂದ ತಯಾರಿಸಿದಂಥ ತುಪ್ಪ. ಒಳ್ಳೆ ಪರಿಮಳನೂ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಕ್ಲೇ ಇದು ಫುಲ್ ಬಣ್ಣ ಕೂಡ ಆಯ್ತು, ಬಣ್ಣ ಕೂಡ ಚೆನ್ನಾಗಿದೆ ಅಲ್ವಾ? ಇನ್ನು ನಾನು ಅದಕ್ಕೆ ಸಾಸಿವೆ ಹಾಕ್ತೇನೆ. ತುಂಬ ಹಾಕಬೇಕಾಗಿಲ್ಲ, ಇದೊಂಥರ ಪಲ್ಯದ ಹಾಗೆ ಆಗುತ್ತೆ.
ಸ್ವೀಟ್ ಅಂದ್ರೆ ಇದು ಸ್ವೀಟ್ ಅಲ್ಲ, ಈ ತರ ತಿನ್ಲಿಕ್ಕೆ ಖಾರ, ಸ್ವೀಟ್ ಅಲ್ಲ. ಕಹಿ ಸಿಹಿ ಎಲ್ಲ ಉಂಟು ಅದರಲ್ಲೆಲ್ಲ. ಕೈನು ಬರುತ್ತಾ? ಉಪ್ಪು ಉಂಟು, ಉಪ್ಪು, ಟೊಮೆಟೊ ಸ್ವಲ್ಪ ಹುಳಿ ಕೂಡ ಇದೆ, ಹಾಗೆ ಎಲ್ಲ ಹಾಕಿ. ಅಂದ್ರೆ ಇದು ಪದಾರ್ಥವೇ, ಅಂದ್ರೆ ಸೈಡ್ ಡಿಶ್. ಹೌದು, ಸೈಡ್ ಡಿಶ್. ನಾನು ಅನ್ಕೊಂಡೆ ಸ್ವೀಟ್ ಡಿಶ್. ಪೂರಿಗೆ, ಚಪಾತಿಗೆ ಹಾಕಿ ತಿನ್ಲಿಕ್ಕೆ ಒಳ್ಳೆಯದು. ದೋಸೆಗೆ ಕೂಡ, ನಿಮ್ಮ ಯಾವುದದು ನೀರು ದೋಸೆ ಅದಕ್ಕೆ ಕೂಡ ಅದಕ್ಕೂ ಚೆನ್ನಾಗಿದೆ. ಸೊ ಸಾಸಿವೆ ಸಿಡಿತಾ ಇದೆ. ಈಗ ಸ್ವಲ್ಪ ಮೆಂತ್ಯ ಹಾಕುದು. ಮೆಂತ್ಯ ಇದು ಸ್ವಲ್ಪ ಕಹಿ ಗುಣದ್ದು ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಆಮೇಲೆ ಸ್ವಲ್ಪ ಹೌದು, ಸರಿ ಸರಿ, ಕರಿಬೇವಿನ ಸೊಪ್ಪು, ಕರಿ ಲೀವ್ಸ್ ಹಾಕೋದು. ಸೊ ಸಾಸಿವೆ ಐ ಮೀನ್ ಮೆಂತೆ ತುಂಬಾ ಕಾದ್ರೂ ಕೂಡ ಒಳ್ಳೇದಲ್ಲ, ಇನ್ನೂ ಕಹಿ ಜಾಸ್ತಿ ಆಗುತ್ತೆ. ಹೌದು ಹೌದು. ಇನ್ನು ಅದಕ್ಕೆ ನಾವು ಟೊಮೆಟೊ ಹಾಕುವಂಥದ್ದು. ಟೊಮೆಟೊ ಇದರಲ್ಲಿ 3 ಟೊಮೆಟೊ ಇದೆ. ಅದು ಸ್ವಲ್ಪ ಬಾಡಬೇಕಾಗ್ತದೆ. ಇದು ಅಂದರೆ ಸೈಡ್ ಡಿಶ್ ಥರ. ಹೌದು ಹೌದು, ಪೂರಿ ಚಪಾತಿ ಅದಕ್ಕೆ ಕೂಡ ಆಗುವಂಥದ್ದು. ಟೊಮೆಟೊ ಸಿ ವಿಟಾಮಿನ್ ಇದೆ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮೆಂತ್ಯ ಕೂಡ ಒಳ್ಳೆಯದು ಡಯಾಬಿಟಿಸ್ ಇದ್ದವರಿಗೆ. ಇನ್ನು ಬೆಲ್ಲ ಹೇಗೂ ನಮಗೆ ಬೇಕಾಗ್ತದೆ, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು, ಉತ್ತಮ. ಮತ್ತು ನಾನು ಈಗ ತಂದದ್ದು ಆಣಿ ಬೆಲ್ಲ, ಅದು ಚೂರು ಮಾಡಲಿಕ್ಕೆ ಸುಲಭ ಆಗ್ತದೆ. ಆಣಿ ಬೆಲ್ಲ ಇದು ಸ್ವಲ್ಪ ಹೆಚ್ಚು ಬಾಡಬೇಕಾಗ್ತದೆ, ಬೇಗ ಆಗ್ತದೆ, ಇದೇನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಆ್ಯಕ್ಚುಲಿ ನನಗೆ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ ತುಂಬ ಖುಷಿ ಆಯಿತು. ಸೊ ನೀವು ಸ್ವಲ್ಪ ರಾಜಸ್ಥಾನಿ ಸ್ಟೈಲಲ್ಲಿ ಡ್ರೆಸ್ ಮಾಡಿದ್ದೀರಿ. ಹೌದು ಹೌದು, ಧನ್ಯವಾದ. ಅಂದರೆ ಇದು ಕಂಫರ್ಟೇಬಲ್. ನಮ್ಮ ಸೀರೆಗಿಂತ ಬೇರೆ ಕಡೆಗೆ ಹೋಗುವ ಸೀರೆ ಹೀಗೆ ಮಾಡಬೇಕು ಈಗ ಮಳೆಗಾಲದಲ್ಲಿ. ಇನ್ನು ಚೂಡಿದಾರ್ ಕೂಡ ಅಷ್ಟು ಒಳ್ಳೆಯದಾಗಲಿಲ್ಲ ನಮಗೆ ಎಲ್ಲಿಯಾದರೂ ಹೋಗುವಾಗೆಲ್ಲ. ಹಾಗಾಗಿ ಇದು ಸಾಧಾರಣ 10 ವರ್ಷಗಳಿಂದ ನಾನು ಇಂಥದ್ದು ಧರಿಸ್ತೇನೆ. ದೂರಕ್ಕೆಲ್ಲ ಹೋಗುವಾಗ ಇದನ್ನೇ ಹಾಕೋದು. ಮತ್ತು ಒಂದು ಅದಕ್ಕೆ ಶಾಸ್ತ್ರಕ್ಕೆ ಒಂದು ಶಾಲ ಕೂಡ ಇದೆ, ನಮಗೆ ಶಾಲು ಕೂಡ ಹಾಕಲಿಕ್ಕೆ ಉಂಟು. ಸಾಕು, ಸಾಧಾರಣ ಆಯಿತು. ಇನ್ನು ಬೆಲ್ಲ ಹಾಕುವಾಗ ಅದು ಸ್ವಲ್ಪ ಸರಿಯಾಗುತ್ತೆ. ಇದು 3 ಟೊಮೆಟೊದು. ಅದಕ್ಕೆ ನಾನು ಹಾಗೆ ಸ್ಪೂನ್ ಇದ್ರೊಳಗೆ ನಾವು ಹೆಚ್ಚಾಗಿ ಮನೆಯಲ್ಲಿ ಕೈಯಿಂದ ಮಾಡಬೇಕು, ನಮ್ಮ ಕೈಯೇ ಸ್ಪೂನ್, ಅದಕ್ಕೆ ಎಲ್ಲ ಕೈ ರುಚಿ. ಹೌದು. ಇದು ಸ್ವಲ್ಪ ಹೊತ್ತು ಬಾಡಿಸೋದು, ಮತ್ತು ಇದು ಸ್ವಲ್ಪ ಕರಗ್ತದಲ್ವಾ. ಇದಕ್ಕೆ ನಾನು ಏಲಕ್ಕಿ ಇದಕ್ಕೆ ಹಾಕಿ ತಂದಿದ್ದೇನೆ, ಪುನಃ ಬೇರೆ ಏಲಕ್ಕಿ ಬೆಲ್ಲಕ್ಕೆ ಹಾಕಿ ಹುಡಿ ಮಾಡಿ ಬಂದಿದ್ದೇನೆ. ಇನ್ನು ಇದಕ್ಕೆ ಬೆಲ್ಲ ಸುಮಾರು ಪಾಕ ಆಯಿತು, ಹೆಚ್ಚಾಗಬೇಕಾಗಿಲ್ವಾ, ದಪ್ಪ ಆಗಬೇಕಾಗಿಲ್ಲ, ತುಂಬ ಗಟ್ಟಿ ಪಾಕ ಬೇಕಾಗಿಲ್ಲ. ಸೊ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ಇದು ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ ಸಾಧಾರಣ ಬರ್ತದೆ, ಹೊರಗೆ ಇಡ್ಬೋದು. ನಾವು ಸ್ವಲ್ಪ ಗೋಧಿ ಹಿಟ್ಟು ಹಾಕೋದು ಇದಕ್ಕೆ. ಹೌದು, ಗೋಧಿ ಹಿಟ್ಟು ಗಟ್ಟಿ ಬರ್ಲಿಕ್ಕೆ. ಹೌದು, ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಗಟ್ಟಿ ಬರಲಿಕ್ಕೆ. ಕೆಲವೊಮ್ಮೆ ನಾವು ಗೋಧಿ ಹಿಟ್ಟನ್ನು ಪ್ರತ್ಯೇಕವಾಗಿ ತುಪ್ಪದಲ್ಲಿ ಹುರಿದೆಲ್ಲ ಇಡಬಹುದು, ಹಾಗೂ ಮಾಡ್ಬೋದು, ಹೀಗೂ ಮಾಡಬಹುದು, ಏನೂ ಆಗುದಿಲ್ಲ ಹಾಗೆ. ತುಂಬ ಹಾಕಲಿಕ್ಕಿಲ್ಲ, 1-2 ಚಮಚ 3 ಚಮಚ ಅಷ್ಟೇ ಸಾಕು. ಅಂದರೆ ಸ್ವಲ್ಪ ಜಾಸ್ತಿ ಆಗ್ತದೆ. ಒಳ್ಳೆ ಹಲ್ವಾ ಥರ ಬಂತಲ್ಲ. ಹೌದು ಹೌದು. ಅರೆ ವಾ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಯಾವುದೇ ಒಂದು ಸಿಹಿ ಮಾಡುವಾಗ ತುಂಬ ಉಪ್ಪು ಹಾಕಲಿಕ್ಕಿಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕು. ಅಂದರೆ ಚಿಟಿಕೆ ಉಪ್ಪು. ಹೌದು. ಮತ್ತೆ ನಿಮ್ಮ ಹತ್ರ ಮೆಣಸಿದ್ದು ಹುಡಿ ಉಂಟಾ? ಮೆಣಸಿದ್ದು ಒಣಮೆಣಸು ಮಸಾಲ ಅವರ ಹುಡಿದ ಹಾಕ್ಲಾ? ನೋಡಿ, ಸ್ವಲ್ಪ ಒಂದು ಅರ್ಧ ಚಮಚ ಸಾಕು ನನಗೆ, ಸ್ವಲ್ಪ 1/4 ಸ್ಪೂನ್ ಸಾಕು. ಓಕೆ. ಸೊ ನಾನಾರವರ ಚಿಲ್ಲಿ ಪೌಡರ್, ಬೇರೆ ಬೇರೆ ಮಸಾಲ ಇದೆ ಮೇಡಮ್. ಸೊ ರೆಡಿ ಟು ಈಟ್ ಅಂದ್ರೂ ಕೂಡ ನಿಮ್ಗೆ ಈಗ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಕಷ್ಟ ಅನ್ಸುತ್ತಲ್ಲ, ಅಂದ್ರೆ ಹುರಿಬೇಕು ಮಾಡಬೇಕು ತುಂಬಾ ಕಷ್ಟ ಅಂತ ಅನ್ಸುವಾಗ ಇವ್ರದೆಲ್ಲ ಪುಡಿ ಇದೆ. ಈ ಕುಂದಾಪುರ ಚಿಕನ್ ಮಸಾಲ ಅಂತ, ಇದು ನೀವು ವೆಜ್ಜಿಗೂ ಹಾಕ್ಬೋದು, ನಾನ್ ವೆಜ್ಜಿಗೂ ಹಾಕ್ಬೋದು. ಸೊ ಬೆಸ್ಟ್ ಇದು. ಅಂದ್ರೆ ಇದಕ್ಕೆ ಎಣ್ಣೆಲ್ಲ ಹಾಕಿ ಹುರಿದಿಲ್ಲ, ಹಾಗೆ ಡ್ರೈ ಫ್ರೈ ಮಾಡಿ ಹುರಿದು ಪುಡಿ ಮಾಡಿದಂಥದ್ದು. ಸೊ ಯಾವುದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸರಿ. ಸೊ ಇದು ಸಾಕಲ್ಲ? ಹೌದು ಹೌದು. ಇದಕ್ಕೆ ಗರಂ ಮಸಾಲೆ ಅಂತ ಪುಡಿ ಬೇಡ, ಚಿಕನ್ ಇದೆಲ್ಲ ಬೇಡ. ಓಕೆ. ಇದಕ್ಕೆ ಒಂದು ಮೆಣಸಿನ ಕಾಯಿ ಹಾಕೋದಷ್ಟೇ, ಹೆಚ್ಚು ಬೇಕಾಗಿಲ್ಲ. ಯಾಕಂದ್ರೆ ಅದು ಹಾಕಿದಿಲ್ಲಲ್ವಾ, ನಿಮ್ಮ ಚಿಲ್ಲಿ ಪೌಡರ್ ಹಾಕಿದಿಲ್ಲ. ಈ ಮೆಣಸಿನಕಾಯಿ ಮೊದಲು ಹಾಕ್ಬೋದು ನಾವು, ಆಮೇಲೆ ಹಾಕ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರು ಬೇಕು ನನಗೆ. ನೀರು ಬೇಕಾ? ಹೌದು, ತುಂಬ ಬೇಡ.
ಏಕೆಂದರೆ ತುಂಬ ಅದು ಸುಕ್ಕದ ಹಾಗೆ ಆಗ್ತದೆ. ಸಾಕಮ್ಮ. ಇದು ನಾನು 1-2 ತಿಂಗಳಿಗೆ ಒಂದು ಮಾಡಲಿಕ್ಕೆ ಉಂಟು ನಮ್ಮ ಮನೆಯಲ್ಲಿ. ಅಂದರೆ ನನಗೆ ಇಷ್ಟ ಇಂಥ ಸಿಹಿ ಎಲ್ಲ. ಹಾಗೆ ನಾನು ಬೇರೆ ಚಟ್ನಿ ಎಲ್ಲ ತೆಗೆದುಕೊಳ್ಳೋದಿಲ್ಲ. ಯಾವುದಕ್ಕದ್ದು ಸ್ವೀಟ್ ತಿಂತೀರಾ? ಯಾವಾಗಲೂ ಉಂಟು. ಹೇಳುವಾಗಲೇ ಅಂದಾಜು ಆಯಿತು ನನಗೆ. ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಸುಮಾರು ವರ್ಷದಿಂದ, ಆದರೂ ಈ ಸ್ವೀಟ್ಸ್ ನನಗೆ ಸ್ವೀಟ್ ಇಷ್ಟ. ನಾನು ಅಪರೂಪಕ್ಕೆ ಮಾಡ್ತೀನಂದ್ರೆ ಅಂಥವ್ರನ್ನ ನಂಬಕ್ಕಾಗಲ್ಲ. ಕದ್ದು ಕದ್ದು ತಿಂತೀರಿ. ಬೆಲ್ಲ ತಿನ್ನಲಿಕ್ಕುಂಟು. ಶಾಲೆಗೆ ಹೋಗುವಾಗಂತೂ ಊಟ ಆದಮೇಲೆ ನನಗೆ ಒಂದು ಬೆಲ್ಲದ ತುಂಡು ಬೇಕು. ನಾನು ಅಜ್ಜಿ ಮನೆಯಲ್ಲಿದ್ದೆ SLC-ಲಿರುವಾಗ. ನಾನು ಬೆಲ್ಲದ ತುಂಡು ತಿನ್ನೋದು ಅಜ್ಜಿಗೆ ಗೊತ್ತಾಯಿತು. ಅವರು ಅದನ್ನು ಅಡಗಿಸಿ ಇಡಲಿಕ್ಕೆ ಶುರು ಮಾಡಿದ್ರು. ಬೆಲ್ಲದ ಡಬ್ಬಿಯನ್ನೇ ಅಡಗಿಸೋದಿತ್ತು. ಹಾಗೆ ಕೊಡಿ, ನಾನು ಕೊತ್ತಂಬರಿ ಸ್ವಲ್ಪ ಹಾಕ್ಬೋದು. ಕೊತ್ತಂಬರಿ ಇದು ಆಪ್ಷನಲ್, ಹಾಕಲೇಬೇಕಂತ ಇಲ್ಲ. ಆದರೆ ಹೆಚ್ಚಾಗಿ ನಾವು ಸಿಹಿಗೆ ಅಥವಾ ಏನಾದರೂ ಹಾಕ್ತೇವಲ್ಲ ಹಾಗೆ ಚೂರು ಮಾಡಿ ತಂದಿದ್ದೇನೆ. ಇದು ಗೋಧಿ ಹಿಟ್ಟು ಹಾಕಿದ್ರಿಂದ ಸ್ವಲ್ಪ ಗಟ್ಟಿ ಆಯಿತು, ಹಲ್ವದ ಹಾಗೆ ಆಯಿತು. ಇಲ್ಲಾದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಬರುತ್ತಾ? ಇನ್ನೂ ತೆಳು ಮಾಡ್ಬೋದಾ? ತೆಳು ಮಾಡ್ಬೋದು. ಆಯಿತು, ಇನ್ನೂ ಅದೇನು ಮಾಡಲಿಕ್ಕಿಲ್ಲ. ಇದು ಬೆಂದಿದೆ ಆಲ್ರೆಡಿ, ಅಂದರೆ ಬಾಣಲೆಯಿಂದ ಬಿಡ್ತಾ ಇದೆ, ಹಾಗಾಗಿ ಬೆಂದಿದೆ ಅಂತ ಅರ್ಥ. ಇನ್ನು ಮತ್ತೆ ಸ್ವಲ್ಪ ಇದು ಪುಟಾಣಿ ಮತ್ತು ನೆಲಕಡಲೆ ಪುಡಿ ಸ್ವಲ್ಪ ನಾವು ಇದು ಮಾಡಿದಂಥದ್ದು, ಏನು ಕಾಯಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ನೆಲಕಡಲೆಯನ್ನು ನಾವು ಹುರಿದು ಮಾಡಿದಂಥದ್ದು. ಅದರ ಸಿಪ್ಪೆ ತೆಗೆದು ಪುಡಿ ಮಾಡಿದ್ದು. ಹೌದು. ತುಪ್ಪ ಬೇಕಿದ್ರೆ ಹಾಕೊಳ್ಳೋದಾ? ಹೌದು ಹೌದು. ಅಂದರೆ ಒಂದು ಇದು ಚಟ್ನಿ ಅಂತೆಲ್ಲ, ಹಲ್ವ ಅಂತೆಲ್ಲ, ಗಟ್ಟಿ ಅಂತೆಲ್ಲ ಆ ರೀತಿ. ಆ್ಯಕ್ಚುಲಿ ಇದು ಟ್ರಾವೆಲಿಂಗ್ಗೆ ಹೋಗುವಾಗ, ಟ್ರಾವೆಲ್ ಮಾಡುವಾಗ ಚಪಾತಿಗೆಲ್ಲ ಅಥವಾ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋದಕ್ಕೆ ರೋಲ್ ಮಾಡಿ ತಕೊಂಡು ಹೋಗ್ಬೋದು. ಇದು ಹಿಂದಿನ ಕಾಲದ ರೆಸಿಪಿ ಹೊಸದ ನಿಮ್ಮದೇ? ಹಿಂದೆ ಸ್ವಲ್ಪ ಬೇರೆ ಇತ್ತು, ಈಗ ನಾನು 1-2 ಅಡಿಷನ್ ಮಾಡಿದ್ದೇನೆ ಅದಕ್ಕೆ. ಪುಟಾಣಿ ಹಾಕಿದ್ದು ಮತ್ತು ಗೋಧಿ ಹಿಟ್ಟು ಅದು ಅಡಿಷನಲ್. ಈಗ ಆಯ್ತು ಅಂತ ಎಲ್ಲ ಬಿಡ್ತಾ ಇದೆ. ರೆಡಿಯಾ? ಎಸ್, ರೆಡಿ ರೆಡಿ ರೆಡಿ. ಆಫ್ ಮಾಡ್ಲಾ? ಪರಿಮಳ ಬರ್ತಾ ಇದೆ ನಿಮಗೆ. ಮತ್ತೆ ನೀವು ಹಾಕಿದ್ದು ಮೆಂತೆ ಒಂದು 4 ಕಾಳು ಹೀಗೆ ಅರೋಮಾ ಅದರದ್ದೇ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆ. ಆಯ್ತು ಆಯ್ತು. ಆಫ್ ಮಾಡ್ಲಾ? ಹಾಂ ಮಾಡಿ ಮಾಡಿ. ಎಸ್ ಮೇಡಮ್, ಸರ್ವ್ ಮಾಡ ತಗೊಳ್ಳಿ ಮೇಡಮ್. ನನಗೆ ತುಂಬ ಪರಿಮಳ ಬರ್ತಾ ಇದೆ ಹಲ್ವದ ಹಾಗೆ ಆಗಿ. ನಿಮ್ಮ ಫೇವ್ರೆಟ್ ಅಲ್ಲ ಬೇರೆ? ಹೌದೌದು. ಮತ್ತೆ ಸೊ ಈಗ ಪಂಚ ಶ್ರೀರತ್ನ. ಟೊಮ್ಯಾಟೊ ಶ್ರೀರತ್ನ. ಪಂಚರತ್ನ ಅಲ್ಲ, ಟೊಮ್ಯಾಟೊ ಶ್ರೀರತ್ನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆದಂಥ ಟೊಮ್ಯಾಟೊ ಶ್ರೀರತ್ನ. ಇದರಲ್ಲಿ ಶ್ರೀ ಏನು ಅಂತ ಹೇಳಿದರೆ, ಸೊ ಮೇಡಮ್ ಅವರ ಸಿಗ್ನೇಚರ್ ಡಿಶ್ ಇದು. ಸೊ ಅವರ ಹೆಸರಿಂದ ಒಂದು ಶ್ರೀ ಹಾಕಿದ್ದಾರೆ. ಸೊ ಟೊಮ್ಯಾಟೊ ಶ್ರೀರತ್ನ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ ಶ್ರೀರತ್ನ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಮೆಂತೆ ಬೀಜ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಬೆಲ್ಲ, ಏಲಕ್ಕಿ ಹಾಕಿ ಕರಗಿಸಿ. ಬೆಲ್ಲ ಕರಗಿದ ನಂತರ ಗೋಧಿ ಹಿಟ್ಟನ್ನು, ಚಿಟಿಕೆ ಉಪ್ಪು, ಮೆಣಸಿನ ಪುಡಿ, 1 ಹಸಿಮೆಣಸು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನೆಲಗಡಲೆ ಹಾಗೂ ಪುಟಾಣಿ ಪುಡಿ ಉದುರಿಸಿ ಬೆರೆಸಿಕೊಳ್ಳಿ. ಈಗ ರುಚಿ ರುಚಿಯಾದ ಟೊಮ್ಯಾಟೊ ಶ್ರೀರತ್ನ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿ ಟೊಮ್ಯಾಟೊ ಶ್ರೀರತ್ನ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಗಜಿಬಿಜಿ. ಏನೋ ಗಜಿಬಿಜಿ ಅಂತ ಹೇಳಿದರು, ಗಜ್ಜಿ ಬಜೆ ಏನೋ ಇದೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ಈ ಹೆಸರನ್ನು ಗಜಿಬಿಜಿ ಮಾಡೋ ಬದಲು ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ,
KC Pure Cow Ghee since 1965, Nana Masala, Satyanath Stores, Brahmavara, McCoy Home Appliances, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಒಂದು ಟೊಮ್ಯಾಟೊ ಶ್ರೀರತ್ನ ಆಯಿತು. ಈಗ ಯಾವುದು ಬನ್ನಿ ಕೇಳೋಣ. ಹಾಂ ಮೇಡಮ್, ಗಜಬಜೆ ಅಲ್ವಾ? ಹೌದು, ಕರೆಕ್ಟ್ ಹೇಳಿದೆ ಈಗ. ಸೊ ಸ್ಟಾರ್ಟ್ ಮಾಡೋಣ. ಹಾಂ ಆಯ್ತು. ಹೇಗೆ ಕೆಸುವಿನ ಎಲೆಯ ಗಜಬೀಜಿ ಅಲ್ಲ, ಗಜ್ಬಜೆ. ಸ್ಟಾರ್ಟ್ ಮಾಡೋಣ. ಹೌದು, ಮಾಡ್ಬೋದು. ಫಸ್ಟ್ ನಮಗೆ ನೀವು ಮೊದಲು ಒಂದು ಕುಕ್ಕರ್ ಕೊಡಿ, ಹದದ ಕುಕ್ಕರ್ ಸಾಕು. ಇದು ಹದ ಸಾಕು ಅನ್ಸುತ್ತಲ್ಲ? ಸಾಕು ಸಾಕು. ಅಂದರೆ ಒಂದು 4 ಮಂದಿಗೆ ಮಾಡೋದು. ಹಾಂ, ಅದರಲ್ಲಿ ಸ್ವಲ್ಪ ನೀರು ಹಾಕಬೇಕು. ಒಂದು 2 ಕಪ್ನಷ್ಟು, 2 ಗ್ಲಾಸ್ನಷ್ಟು ಸಾಕು ಸದ್ಯಕ್ಕೆ. ನಾನು ಕಡಲೆಕಾಳನ್ನು ನಿನ್ನೆ ನೆನೆಸಿಟ್ಟಿದ್ದೆ, ಹಾಗೆ ಇವತ್ತು ಬೆಳಿಗ್ಗೆ ಬೇಯಿಸಿ ತಂದಿದ್ದೇನೆ. ಯಾಕಂದರೆ ಅದು ಬೇಯುವಾಗ ಸ್ವಲ್ಪ ಲೇಟ್ ಆಗ್ತದಲ್ಲ, ಹಾಗಾಗಿ. ಕೆಲವರು ಈ ಗಜ್ಬಜಿ ಮಾಡ್ತಾರೆ, ಅದಕ್ಕೆ ಅವರು ಕಡಲೆಕಾಳು ಹಾಕುವುದಿಲ್ಲ. ಆದರೆ ಇದು ಆಪ್ಷನಲ್. ಹೌದು, ನಮ್ಮದು ಸ್ಪೆಷಲ್ ಇದು. ಗಜ್ಬಜಿಗೆ ಬೇಕೇ ಬೇಕು ನಮ್ಮಲ್ಲಿ. ಹಾಗೆ ಇದು ಹಲಸಿನ ಬೀಜ ಎಲ್ರಿಗೂ ಗೊತ್ತುಂಟು. ಸ್ವಲ್ಪ ಬಿಡಿಸೆಲ್ಲ ತಂದೇನೆ. ಮತ್ತು ಇದಕ್ಕೆ ಬೋಳೆ ಅಂತ ಕೂಡ ಹೇಳ್ತಾರೆ, ಬಹುಶಃ ತುಳುವಿನಲ್ಲಿ ಬೋಳೆ ಅಂತ ಹೇಳ್ತಾರೆ. ಬೋಳೆ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಸ್ವಲ್ಪ ಆಲೂಗಡ್ಡೆ ತಂದೇನೆ. ಆಲೂಗಡ್ಡೆ ಬೇಕಾಗ್ತದೆ. ಮತ್ತು ಯಾವುದೇ ತರಕಾರಿ ನಾವು ಚಿಕ್ಕದಾಗಿ ತುಂಡರಿಸಬಾರ್ದು ಅಂತ ಇದೆ. ಯಾಕೆಂದರೆ ಅದರದ್ದು ಸತ್ವ ಹೋಗ್ತದೆ ಅಂತ ಈಗಿನ ವಿಜ್ಞಾನಿಗಳೆಲ್ಲ ಹೇಳೋದು. ಆದರೆ ಕೆಲವರಿಗೆ ಚಿಕ್ಕದೇ ಆಗಬೇಕು ಊಟ ಮಾಡುವಾಗೆಲ್ಲ, ಅದು ಹೆಚ್ಚು ಬಾಯಿಗೆ ಬರಬಾರ್ದು. ಈಗ ಯಾವುದು ಆಲೂಗಡ್ಡೆ ಪಲ್ಯ ಆಗಲಿ, ಇನ್ನು ಬೀಟ್ರೂಟ್ ಪಲ್ಯ ಎಲ್ಲ ಮಾಡುವಾಗ ತುಂಬ ಸೂಕ್ಷ್ಮವಾಗಿ ಮಾಡ್ತಾರೆ ಅವರು. ಆದರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ನಮಗೆ ತಿಳಿದು ಬರ್ತದೆ. ಅಂದರೆ ಅದನ್ನು ಹೆಚ್ಚುವಾಗಲೇ ಅದರ ಅರ್ಧ ರಸ ಹೋಗಿರುತ್ತೆ, ಸತ್ವ ಹೋಗುತ್ತೆ. ಹಾಗಾಗಿ ಅದು ದೊಡ್ಡದು ಹೋಳಾದ್ರೆ ಅದು ಹಾಗೆ ರೀಟೇನ್ ಆಗಿರುತ್ತಲ್ಲ. ಹೌದು. ಮತ್ತೆ ಬೇಯುವಾಗ ಕೂಡ ಅದು ಫುಲ್ ಆಗಿ ಹೋಲ್ ಆಗಿ ಸಿಗುತ್ತೆ. ಹೌದು ಹೌದು. ಇಲ್ದಿದ್ರೆ ಪೂರ್ತಿ ಕರಗಿ ಪಾಯಸ ಆಗಿರುತ್ತೆ. ಇದು ಅದೆಂತ ತೇಟ್ಲ ಅದಕ್ಕೆ ಮುಂಡಾಸ್ ಮಾಡಿದ್ದೇವಲ್ಲ, ಕೆಸುವಿನ ಎಲೆಗೆ ಮುಂಡಾಸ್ ಕಟ್ಟಿದ್ದೇವೆ. ಅಂದ್ರೆ ಈ ಮಳೆಗಾಲದಲ್ಲಿ ಅದು ರಾಜ ಅಲ್ವಾ, ಹಾಗೆ ಮುಂಡಾಸ್ ಕಟ್ಟಿಬಿಡಿ. ವಿವಿಧ ರೀತಿಯ ಕೆಸು ಉಂಟು, ಕೆಸುವಿನ ಎಲೆ. ಹಾಗೆ ನಮೂನೆ ಮೆದು ಅದು ಕಟ್ಟುವ ರೀತಿ ಕೂಡ ಬೇರೆ ಬೇರೆ ಇದೆ. ಸರಿ, ಮೇಲೆ ಹಾಕೋದು. ಇನ್ನು ನಾವು ಅದೇ ಸಮಯಕ್ಕೆ, ಅದು ಬೇಯುವ ಸಮಯಕ್ಕೆ ಮಸಾಲೆ ಮಾಡೋಣ. ಹುರಿಲಿಕ್ಕಿದೆಯಾ? ಹೌದು. ಅದಕ್ಕೆ ಇದನ್ನು ಈ ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಮೊದಲು ಹುರಿದುಕೊಳ್ಳೋದು, ಇಡೋದು. ಅದೇ ಕಡೆಗೆ ಹಾಕುದು ಅದನ್ನು. ಈ ಕಡೆ ಇಡ್ತೇನೆ. ಆಯಿತು. ಓಕೆ. ಸೊ ಇದು ಹಾಗಾದ್ರೆ ಚಿಕ್ಕದೊಂದು ಹುರಿಲಿಕ್ಕೆ ಸಾಕಲ್ಲ? ಸಾಕು. ಏನಾದರೂ ಸ್ವಲ್ಪ ಎಣ್ಣೆ ಹಾಕಬೇಕು. ಇದು ಡ್ರೈ ಅಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಮಾಡುವಂಥದ್ದು. ಸಾಕ? ಹಾಂ, ಸಾಕು. ಇದೀಗ ಉದ್ದಿನ ಬೇಳೆಯನ್ನು ಸ್ವಲ್ಪ ಹುರಿದುಕೊಳ್ಬೇಕು, ಪರಿಮಳ ಬರುವವರೆಗೆ ಉದ್ದಿನ ಬೇಳೆ. ಇದಾದ ಮೇಲೆ ಸ್ವಲ್ಪ ಹೊತ್ತಿನ ನಂತರ ಕೊತ್ತಂಬರಿ ಹಾಕಬೇಕು. ಎರಡೂ ಕೂಡ ಹೆಚ್ಚು ಕಪ್ಪಾಗಬಾರ್ದು, ಹದ ಪರಿಮಳ ಬರಬೇಕು. ಈಗ ಕೊತ್ತಂಬರಿ ಹಾಕೋದು. ಆಚೆ ಬೇಕಾಯಿತು. ಹೌದು ಹೌದು, ಸಾಕು. ಇದರದ್ದು ಪರಿಮಳ ಬಂತು. ಮತ್ತು ಹೆಚ್ಚು ಮಾಡಿದರೆ ಅದು ಕರಟೆ ಹೋಗ್ತದೆ, ಆಮೇಲೆ ರುಚಿ ಹೋಗ್ತದೆ. ಇನ್ನು ನಮಗೆ ಕೆಲಸ ಏನಂದರೆ ಮಿಕ್ಸಿಯಲ್ಲಿ ಹಾಕುವಂಥದ್ದು. ಸೊ ಇದು ಹಾಗಾದರೆ ಒಂದು ಸಾಧಾರಣ 2-3 ವಿಸಿಲ್ ಬಂದರೆ ಬರಬೇಕಾಗ್ತದೆ. ಕಡಲೆಯನ್ನು ನಾವು ಮೊದಲೇ ಬೇಯಿಸಿದ್ರಿಂದ ಸ್ವಲ್ಪ ಬೇಗ ಆಗ್ತದೆ. ಹೆಚ್ಚಾಗಿ ಕೆಂಪು ಕಡಲೆನೇ ಯೂಸ್ ಮಾಡೋದು. ಮೊದಲೆಲ್ಲ ಅದೇ ಇತ್ತಲ್ವಾ, ಕಾಬೂಲಿ ಕಡಲೆ ಅಂದರೆ ಬಿಳಿ ಕಡಲೆ ಕಡಿಮೆ. ಮತ್ತು ಈ ಮೆಣಸಿನಕಾಯಿ ಹಾಕುವಾಗ, ಒಣಮೆಣಸು ಹಾಕುವಾಗ 2-3 ಇಂಥ ಕುಮಟೆ ಮೆಣಸು, ಆಮೇಲೆ ಇಂಥದ್ದು ಊರಿನ ಮೆಣಸು, ರಾಮನಾಡು. ನಮ್ಮ ಮನೆಯಲ್ಲಿ, ನನ್ನ ತಂದೆ ಮನೆಯಲ್ಲಿ ಈ ಕುಮಟೆ ಮೆಣಸನ್ನು ಉಪಯೋಗಿಸೇ ಇಲ್ಲ, ರಾಮನಾಡನ್ನೇ ಉಪಯೋಗಿಸಿದ್ದು. ನಮ್ಮ ಅತ್ತೆ ಮನೆಯಲ್ಲಿ ಅದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಕುಮಟೆ ಮೆಣಸಲ್ಲ, ಹಾಗೆ. ಮತ್ತು ಬಣ್ಣ ಕೂಡ ಬರ್ತದೆ. ಇನ್ನು ಇದು ತೇಟ್ಲ ಸಾಕ? ಒಂದು ಬರಲಿ, ಒಂದು. ಹೌದು.
ಮತ್ತು ಇದಕ್ಕೆ ನಾವು ಅಮಟೆಕಾಯಿ ಹಾಕ್ಬೋದು ಅಥವಾ ನೆಲ್ಲಿಕಾಯಿ ಎಲ್ಲ. ಆದರೆ ಈಗ ನಮಗೆ ಅಮಟೆಕಾಯಿ ಸಿಗಲಿಲ್ಲ, ಹಾಗಾಗಿ ನಾನು ಇದನ್ನೇ ಹುಣಸೆ ಹಣ್ಣನ್ನು ತಂದಿದ್ದೇನೆ, ಅದನ್ನು ಕೂಡ ಹಾಕ್ಬೋದು. ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ತುರಿಸ್ತದೆ ಇಲ್ದಿದ್ದು. ಕೆಸುವಿನ ಎಲೆ ಇದೆ, ಹಾಗಾಗಿ ಇದು ಸಾಕು ಬಹುಶಃ. ಸಾಕು, ಆಯ್ತು. ಕುಕ್ಕರ್ ಒಳ್ಳೆದಿದೆ, ಹಾಗಾಗಿ ಸಾಕು. ಇನ್ನು ಸ್ವಲ್ಪ ನೀರು ಹಾಕೋದು, ಮತ್ತು ಹೆಚ್ಚು ನೈಸ್ ಆಗಬೇಕಾಗಿಲ್ಲ. ಹೌದಾ, ನೋಡ್ಕೊಳ್ಳಿ. ಹೆಚ್ಚಾಕಿದ ಕೆಲವೊಮ್ಮೆ ಅದು ಮೇಲೆ ಬರ್ತಲ್ಲ. ಸಾಕು. ಇದನ್ನ ಯಾವಾಗ ಹಾಕ್ಲಿಕ್ಕೆ? ಸ್ವಲ್ಪ ಮಾಡಿದ ಮೇಲೆ ನಂತರ ಅದನ್ನು ಸೇರಿಸ್ಕೊಳ್ಳಿ. ಬಹುಶಃ ಈಗ ಇದನ್ನು ಹಾಕ್ಕೊಳ್ಬೋದಲ್ಲ? ಹೌದು ಹೌದು. ಸ್ವಲ್ಪ ನೀರು ಬೇಕು ಅದಕ್ಕೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗ್ತದೆ. ಹೌದು, ಸ್ವಲ್ಪ ತೆಳ್ಳಗಾಗಬೇಕು, ಆಗ ಅದು ಸುಮಾರು ನೈಸ್ ಕೂಡ ಆಗ್ತದೆ. ಸಾಕಲ್ಲ? ಇದಕ್ಕೆ ಈ ಕೌಟೆಕಾಯಿ ಕೂಡ ಹಾಕೋದು. ಏನಿದು? ಕೌಟೆಕಾಯಿ. ಅಂದ್ರೆ ಹೌದು, ಗಾಯ್ಟೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಅಥವಾ ಇದು ಪೆಟ್ನೋಳಿಕಾಯಿ ಅಂತ. ಪೆಟ್ನೋಳಿ ಅಂದರೆ ಅಷ್ಟಮಿಗೆ ಒಂದು ಬಿದಿರಿನ ಉದ್ದ ಇದಕ್ಕೆ ಕೊಳವೆಗೆ ಉದ್ದಕ್ಕೆ ಒಂದು ಹಾಕಿ ಅದರೊಳಗೆ ಕಾಯಿ ಹಾಕಿ ಟಪ್ ಟಪ್ ಅಂತ ಹೊಡಿತಾರೆ. ಇದು ಮುಲ್ಕಿಯಲ್ಲಿ ಉಂಟು, ಉಡುಪಿಯಲ್ಲಿ ಜಾಸ್ತಿ ಇದೆ. ಅಷ್ಟಮಿಯ ಸಮಯಕ್ಕೆ ಅದನ್ನು ಹೊಡೆಯುವುದು. ಹಸೂರು ಬಣ್ಣದ್ದು, ಇದರ ಮರಕ್ಕೆ ಮುಳ್ಳು ಉಂಟು, ಅದನ್ನು ಆಟ ಆಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಹೌದು ಹೌದು, ಅದರಲ್ಲಿ ಕಾಯಿ ಹಾಕಿ ಟಪ್ ಟಪ್ ಅಂತ ಹೊಡೆಯುವುದು. ಅದು ಗಮ್ಮತ್ತೊಂದು ನಮಗೆ ಶಬ್ದ ಕೇಳುವಾಗ. ಆದರೆ ಕೆಲವೊಮ್ಮೆ ಕೆಲವರ ಕಿವಿಗೆ ಹೋಗುದು, ಕಣ್ಣಿಗೆ ಹೋಗುವುದು ಎಲ್ಲ ಇರ್ತದೆ. ಅದರಿಂದ ಜಾಗ್ರತೆ ಮಾಡಬೇಕು. ಒಂದೊಮ್ಮೆ ಕಹಿ ಸಿಹಿ ರುಚಿ, ಅದಕ್ಕೆ ಒಂದು ಪರಿಮಳ ಕೂಡ ಉಂಟು. ಪರಿಮಳ ಇದೆ. ಹೌದು, ಇದನ್ನು ಮೀನಿಗೆ ಕೂಡ ಉಪಯೋಗಿಸ್ತಾರೆ. ಉತ್ತರ ಕನ್ನಡ ಜಿಲ್ಲೆಯವರಿಗೆ ಇದು ಮೀನಿಗೆ ಹಾಕುವಂಥದ್ದು ಮುಖ್ಯವಾದ ವಸ್ತು. ಯಾವುದಕ್ಕೆ ಒಳ್ಳೆಯದು? ಇದು ಆರೋಗ್ಯಕ್ಕೆ ಒಳ್ಳೆಯದು, ಈ ಜೀರ್ಣಕ್ಕೆಲ್ಲ ಒಳ್ಳೆಯದು ಇದು. ಹಾಗೆ ಸ್ವಲ್ಪ ನೀರು ಹಾಕಿ ಇದು ಮಾಡಿ. ಮಸಾಲೆಗೆ ಎರಡೂ ರೀತಿದ್ದು ಮೆಣಸು ಹಾಕಿದ್ರಿಂದ ಒಣಮೆಣಸು ಸ್ವಲ್ಪ ಕಲರ್ ಚೇಂಜ್. ಕುಮಟದ ಮಾತ್ರ ಹಾಕಿದರೆ ಕೆಂಪು ಬಣ್ಣ ಬರುತ್ತೆ. ಮಸಾಲೆ ಆಯಿತು, ಚೆನ್ನಾಗಿದೆ. ಇನ್ನು ಅದು ತರಕಾರಿ ಬೆಂದಿದ್ದು ನೋಡಬೇಕು, ನಿಧಾನ ಬಿಟ್ಟಿದೆ. ಹೌದು, ಇನ್ನು ಇದನ್ನು ಕುದಿಲಿಕ್ಕೆ ಇಡೋದಾ ಹೇಗೆ? ಕುದಿಬೇಕು. ಸ್ವಲ್ಪ ಉಪ್ಪು ಹಾಕಲಿಕ್ಕಿದೆ. ಬೆಂದಿದೆ. ಕರೆಕ್ಟಾಗಿ ಬೆಂದಿದೆ. ಉಪ್ಪು ಆಯ್ತು. ಇನ್ನು ಸ್ವಲ್ಪ ಇದನ್ನು ಹಾಕ್ಲಾ ಅದಕ್ಕೆ? ಹಾಕಿಬಿಡಿ. ಇದು ಸ್ಪೆಷಲ್ ಏನಂದರೆ ಗಾಯ್ಟೆ ಅಥವಾ ತೆಪ್ಪಳ ಅಂತ ಹೇಳ್ತೇವೆ, ಅದು ಹಾಕಿದ್ದೇವೆ. ಇನ್ನೊಂದು ಅದು ಟೇಸ್ಟಾಗಿ ಬರುತ್ತೆ ಈಗ ಈ ಥರ. ಹೌದೌದು, ಒಗರು ಇದರಲ್ಲಿ ಏನಿಲ್ಲ, ಪರಿಮಳ ಬರ್ತದೆ, ಅದರಲ್ಲಿ ಏನಿಲ್ಲ. ಹಾಗೆ ಸೊ ಇದು ಇಷ್ಟು ಗಟ್ಟಿಯಾಗಿ ಕೊಡ್ಬೇಕಲ್ಲ? ಹೌದು ಹೌದು. ಮೇಡಮ್, ನೀವು ಸ್ಕೂಲ್ ಟೀಚರ್, ಹೆಡ್ ಮಿಸ್ಟ್ರೆಸ್ ಹಾಕಿದ್ರಿ ಅಲ್ಲ? ಹೌದು ಹೌದು. ಆಗ ನಿಮಗೆ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಇದ್ದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಹಲವು ವರ್ಷಗಳ ಹಿಂದೆದಲ್ವ? ಹೌದು ಹೌದು. ಸೊ ಹೇಗಿತ್ತು? ನಾನು 1974ರಲ್ಲಿ SVS ಹೈಸ್ಕೂಲ್ಗೆ ಸೇರಿದ್ದೆ. ಅದಕ್ಕಿಂತ ಮೊದಲು ಮಂಗಳೂರಲ್ಲಿ 5 ತಿಂಗಳು ಕೆನರಾ ಪ್ರೈಮರಿಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದೆ. 74ರಲ್ಲಿ ನಾನು ಮೇ ತಿಂಗಳಲ್ಲಿ ಹೋಗಿದ್ದೆ. ಜಾಯಿನ್ ಆದದ್ದು ಜನವರಿಯಲ್ಲಿ 74. ಮನೆ ಮಾಡಿದೆ. ನನ್ನ ತಂದೆ ಎಲ್ಲ ಬೈಂದೂರಲ್ಲಿದ್ದರು, ಅವರನ್ನು ಕರ್ಕೊಂಡು ಹೋಗಿ ಬಂದೆ. ಅಮ್ಮ, ತಮ್ಮ, ತಂಗಿ ಎಲ್ಲ. ಆವಾಗ ಮತ್ತೆ ಬೈಂದೂರಿಗೆ ಹೋದಾಗ ಮೇ ತಿಂಗಳಲ್ಲಿ ಜೋರು ಬಿರುಗಾಳಿ ಬಂತು ಬಂಟ್ವಾಳದಲ್ಲಿ.
ಅದೇನೋ ಸೂಚನೆ ಅಂತ ಹೇಳಿ ಆಯಿತು. ಮತ್ತೆ ಜುಲೈ 26ಕ್ಕೆ ದೊಡ್ಡ ನೆರೆ ಬಂತು. ಅದಕ್ಕೆ ಮಾರಿಬೊಳ್ಳ ಅಂತ ಹೇಳ್ತಾರೆ. ಇನ್ನು ಕೆಲವರಕ್ಕೆ ಮಹಾಮಾರಿಬೊಳ್ಳ ಕೂಡ ಹೇಳ್ತಾರೆ. ಯಾಕಂದರೆ 1923ರಲ್ಲಿ ಬೊಳ್ಳ ಬಂದು ಇಡೀ ಬಂಟ್ವಾಳವೇ ಹೋಗಿತ್ತು. ಊರೇ ಕೆಲವರು ಧನಿಕರಾದ ಅವ್ರಿಗೆ ಚಿನ್ನದ ಬಾಕ್ಸ್ ಎಲ್ಲ ಸಿಕ್ಕಿತಂತೆ. ಇನ್ನು ಕೆಲವರಿಗೆ ಏನೂ ಇಲ್ಲದಾಯಿತು. ಆಗೆಲ್ಲ ಅಲ್ಲಿ ಅಜೆಕಲ್ಲು ಗುಡ್ಡ ಅಂತ ಉಂಟು, ಅಲ್ಲೆಲ್ಲ ಹೋಗಿ ನಿಂತಿದ್ರಂತೆ ಮಳೆಗೆ. ಆಮೇಲೆ ಕೆಳಗೆ ಇಳಿದು ಬಂದು 74ನೇದ್ದು ನಾನೂ ಅನುಭವಿಸಿದ್ದೇನೆ ನೆರೆ. ತುಂಬ ಕಷ್ಟ ಆಯಿತು. ನಮ್ಮ ಒಬ್ಬರು ಮಾಸ್ಟ್ರು ನಮಗೆ ಎಲ್ಲ ಆಶ್ರಯ ಕೊಟ್ಟರು. ಅವ್ರದ್ದು ಸ್ವಲ್ಪ ಎತ್ತರದಲ್ಲಿ ಮನೆ ಇತ್ತು. ಒಳ್ಳೊಳ್ಳೆ ಭೋಜನದ ವ್ಯವಸ್ಥೆ, ನಿದ್ರೆ ಮಾಡಲಿಕ್ಕೆ ಕೂಡ ನಮಗೆಲ್ಲ ಹಾಸಿಗೆ ಎಲ್ಲ ಕೊಟ್ಟು ನಾವು 2 ದಿನ ಸುಖದ ನಿದ್ದೆ ಮಾಡಿದೆವು. ಕಷ್ಟದ ನಡುವೆಯೂ ನಮಗೆ ಸ್ವಲ್ಪ ಒಳ್ಳೆಯದಾಯಿತು. ಶಾಲೆಯ ಮಕ್ಕಳಿಗೆ ಯಾವಾಗಲೂ ನೀವು ಪ್ರತಿಯೊಂದು ವಿಷಯದಲ್ಲಿ ಮುಂದೆ ಬರಬೇಕು ಅಂತ ಹೇಳೋದು, ಕಲಿಬೇಕು, ಯಾವುದೇ ಆಟೋಟ ಸ್ಪರ್ಧೆಯಲ್ಲೆಲ್ಲ ಇರಬೇಕು, ಹಿಂಜರಿಬಾರ್ದು ಅಂತ ಹೇಳೋದು. ಮತ್ತು ನಿಮಗೆ ಅವಕಾಶ ಬಂದಾಗ ನೀವು ಅದನ್ನು ಉಪಯೋಗಿಸಿಕೊಳ್ಬೇಕು ಅಂತ ಹೇಳೋದು. ಖಂಡಿತ. ಆದರೆ ಇತ್ತೀಚೆಗೆ ಮೊನ್ನೆ ನನಗೆ ಒಂದು ಅವಕಾಶ ಇತ್ತು ಒಳ್ಳೆಯದು, ಕ್ವಿಝ್ ಎಲ್ಲ. ನನಗೆ ಯಾಕೋ ಅಲ್ಲಿ ಮೇಲಕ್ಕೆ ಹೋಗಲಿಕ್ಕೆ ಇಷ್ಟ ಆಗಲಿಲ್ಲಪ್ಪ. ಸ್ಟೇಜಲ್ಲಿ ಕರೆದಿದ್ರು, ಇದು ಒಂದು ನನಗೆ ಸ್ವಲ್ಪ ವೀಕ್ನೆಸ್ ಶುರು ಆಗಿದೆ, ಗೊತ್ತಾಯ್ತಲ್ವಾ. ಇಲ್ಲದಿದ್ರೆ ಹಾಗೆಲ್ಲ ನಾನು ಇರಲಿಲ್ಲ. ಬಾರಿ ನನಗೆ ಜನರಲ್ ನಾಲೆಜ್ ಓದೋದು ಸುಲಭದ್ದು ನಾನು ಪಾಠದಲ್ಲಿ ಮಾಡಿದ್ದಂಥದ್ದೇ ಅವರು ಕೇಳಿದ್ರು. ಆದರೂ ಯಾಕೆ ಅದು ಹಿಂದೆ ಬಿದ್ದೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ದಿನದಿಂದ ಹಾಗೆ ತುಂಬಾ ಆಕ್ಟಿವ್ ಇದ್ದವ್ರಿಗೆ ಈ ರೀತಿ ಆದಾಗ ನೋಡಿ ಅದೇ ಕರೆಕ್ಟ್ ನೀವು ಹೇಳೋದು ಡಿಸಪಾಯಿಂಟ್ಮೆಂಟ್. ಮಧ್ಯರಾತ್ರಿ ಎದ್ದು ನಾನು ಅದನ್ನೇ ಆಲೋಚನೆ ಮಾಡಿ ಯಾಕೆ ಹೀಗೆ ಮಾಡಿದ್ದೆ ಅಂತ ಹೋಗ್ಬೋದು. ಹಾಗೆ ಅದಕ್ಕೆ ನೀವು ಕರೆದಾಗ ನಾನು ಕೂಡಲೇ ಬಂದೆ. ಇದು ಕುದೀತಲ್ಲ? ಹೌದು, ಕುದಿ ಬಂತು. ಎಸ್, ಸಾಕಾ? ಸಾಕು. ಆಯ್ತು. ಇನ್ನು ನೆಕ್ಸ್ಟ್ ಏನು? ಇನ್ನೇನಿಲ್ಲ, ಡೈರೆಕ್ಟ್ ಸರ್ವಿಂಗ್. ಸರ್ವಿಂಗ್ ಮಾಡ್ಬೋದು. ಆಫ್ ಮಾಡ್ದಾ? ಹೌದು, ಬಂದ್ ಮಾಡಿ. ಡೈರೆಕ್ಟ್ ಸರ್ವಿಂಗ್ ಅಲ್ಲ ಇನ್ನು? ಹೌದು. ಎಸ್. ಸೊ ಬಿಸಿಯಾದಂಥ ಗಜ್ಜಿ ಬಜೆ. ಬಿಸಿಯಾದಂಥ ಗಜಬಜಿ ಅಲ್ಲ, ಗಜ ಬಜೆ. ಸೊ GSPಯಲ್ಲಿ GSP ಅವರು ತಯಾರಿಸುವಂಥ ಈ ಒಂದು ಡಿಶ್. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ. ಕೆಸುವಿನ ಎಲೆಯ ಗಜಬಜೆ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಪ್ಪು ಕಡಲೆ, ಹಲಸಿನ ಬೀಜ, ಆಲೂಗಡ್ಡೆ, ಸೌತೆಕಾಯಿಯ ಹೋಳು, ಕೆಸುವಿನ ಎಲೆಯ ತೇಟ್ಲ ಹಾಕಿ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದ್ದಿನ ಬೇಳೆ, ಧನಿಯಾ ಬೀಜವನ್ನು ಹುರಿದು, ತೆಂಗಿನ ತುರಿ, ಹುರಿದ ಒಣಮೆಣಸು, ಹುಣಸೆಹಣ್ಣು, ಗೌಟೆಕಾಯಿ ಅಥವಾ ತೆಪ್ಪಳ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ ಸೇರಿಸಿ ಕುದಿಸಿಕೊಳ್ಳಿ. ಈಗ ತಯಾರ್ ಬಿಸಿಯಾದ ಕೆಸುವಿನ ಎಲೆಯ ಗಜಬಜೆ. ಸೊ ಫಸ್ಟ್ ನಾವು ಗಜಬಜೆ ಟೇಸ್ಟ್ ನೋಡೋಣ ಅಂತ. ಯಾಕೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ಹೇಳಿದ್ರಿ. ಸೊ ಅದರ ಟೇಸ್ಟ್ ಹಾಗೆ ಆನಂದವಾಗಿ ತಗೊಳ್ಳೋಣ. ಸೊ ಫಸ್ಟ್ ಇದನ್ನು ತಗೊಳ್ಳಿ. ನಮ್ಮಲ್ಲಿ ಈಚೆ ನಾವು ಫಸ್ಟಿಗೆ ಸ್ವೀಟ್ ತಿನ್ನೋದಿಲ್ಲ ನೋಡಿ, ಲಾಸ್ಟಿಗೆ ಪಾಯಸ ಎಲ್ಲ ಬಡಿಸೋದು. ಆದರೆ ಗುಜರಾತ್ನಲ್ಲೆಲ್ಲ ಸಿಹಿ ಮೊದಲು. ನಿಮಗೆ ಅದರದ್ದೇ ಟೇಸ್ಟ್ ಬರ್ತದೆ ಅಲ್ವಾ? ನನಗೆ ಅದರದ್ದು ಟೇಸ್ಟ್, ನಾನು ಫಸ್ಟೇ ಬರೀ ಅದನ್ನು ರಾ ತಿಂದಿದ್ದರಿಂದ ನನಗೆ ಕರೆಕ್ಟಾಗಿ ಅದರ ಟೇಸ್ಟ್ ಗೊತ್ತಾಗ್ತಾ ಇದೆ. ಈಗ ನೀವು ಹಾಗೆ ಫಸ್ಟೇ ಎಲ್ಲ ಮಿಕ್ಸ್ ಮಾಡಿ ಆ ಥರ ಕೊಟ್ಟಿದ್ರೆ ಏನು ಟೇಸ್ಟ್ ಇದು ಅಂತ ನಾನು ಊಹಿಸಬೇಕು. ಬಟ್ ನನಗೀಗ ಕರೆಕ್ಟ್ ಅದೇನು ಗಾಯಿಟೆ ತೆಪ್ಪಳ ಅದರ ಟೇಸ್ಟ್ ಪರ್ಫೆಕ್ಟಾಗಿ ಸಿಗ್ತಾ ಇದೆ. ಚೆನ್ನಾಗಿದೆ. ಸೊ ಇದು ಟೇಸ್ಟ್ ನೋಡೋಣ. ಸೊ ನಿಮ್ಮ ಸಿಗ್ನೇಚರ್ ಡಿಶ್ ಇದು ಸೂಪರ್ ಇದೆ. ಒಳ್ಳೆದಿದೆಯಲ್ಲ? ಅಂದರೆ ಕಡಲೆ ಬೀಜ, ಹುರಿಕಡಲೆ ಬೀಜ ಎಲ್ಲ ಹಾಕಿದ್ರೆ ಆ್ಯಕ್ಚುಲಿ ಇದು ಸ್ವಲ್ಪ ಹಲ್ವಾ ಥರನೂ ಅಲ್ಲ, ಜಾಮ್ ಥರನೂ ಅಲ್ಲ, ಆ ರೀತಿ ಇದೆ. ಅಂದರೆ ಸ್ವಲ್ಪ ಟ್ಯಾಂಗಿ ಸ್ವೀಟಿಶ್ ಬಂದು ಚೆನ್ನಾಗಿದೆ. ಬ್ರೆಡ್ಗೂ ಕೂಡ ಸ್ಪ್ರೆಡ್ ಮಾಡಿ ತಿನ್ಬೋದು. ಬ್ರೆಡ್ ಟೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮಧ್ಯದಲ್ಲಿ ಇದನ್ನು ಸ್ಪ್ರೆಡ್ ಮಾಡಿ ಟೋಸ್ಟ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿದೆ. ವೆರಿ ಟೇಸ್ಟಿ. ಎಸ್, ಥ್ಯಾಂಕ್ ಯು. ಟ್ರಾವೆಲಿಂಗ್ಗೆ ತುಂಬ ಚೆನ್ನಾಗಿದೆ. ನೀವು ರೋಲ್ ಚಪಾತಿಗೆಲ್ಲ ಇದನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ತಗೊಂಡು ಹೋಗ್ಬೋದು. ಸೂಪರ್ ಮೇಡಮ್,
ಸೊ ಎಸ್ಪೆಷಲಿ ನನಗೆ ಇದು ತುಂಬ ಹಿಡಿಸ್ತು ತುಂಬ ಟೇಸ್ಟಿ ಆಗಿದೆ. ಸೊ ಟೊಮ್ಯಾಟೊ ಶ್ರೀ ರತ್ನ ಹೌದು ಅಲ್ವಾ? ಹೌದು ಹೌದು. ವೆರಿ 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 ಟೇಸ್ಟಿ. ಥ್ಯಾಂಕ್ ಯು. ಒಳ್ಳೆ ರುಚಿಕರವಾದಂತಹ ಅಡುಗೆಯನ್ನು ನೀವು ನಮಗೆ ಹೇಳ್ಕೊಟ್ಟಿದ್ದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಹಾಗೆ ಮಸಾಲೆಗಳಲ್ಲಿ ನಿಮಗೆ ವೆರೈಟಿ ಮಸಾಲೆ ಇವತ್ತು ಇದರಲ್ಲಿ ಇದು ಕೊಟ್ಟೆ ಅಲ್ಲ, ಚಿಲ್ಲಿ ಪೌಡರ್. ಆಗಲೇ ಹೇಳಿದೆ ಕುಂದಾಪುರ ಚಿಕನ್ ಮಸಾಲ ಪುಡಿ ಇದೆ. ಸೊ ಅದು ಇದೆ, ಘೀ ರೋಸ್ಟ್ ಮಸಾಲ ಇದೆ. ಸೊ ಒಳ್ಳೆ ಟೇಸ್ಟಿ ಮಸಾಲಾಸ್. ಸೊ ನಾನಾ ಅವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ನಮ್ಮ ಟಿವಿಯ ಎಲ್ಲ ತಂಡದವರಿಗೆ, ಹಾಗೆ ಸ್ಪೆಷಲಿ ಸುಕನ್ಯಾ ಮೇಡಮ್ ನನಗೆ ಆಹ್ವಾನಿಸಿದ್ದಾರೆ ಅವರಿಗೆ, ಮತ್ತು ಎಲ್ಲರಿಗೂ ಈ ಟೆಕ್ನಿಕಲ್ ಪರ್ಸನ್ಸಿಗೂ, ಪವಿತ್ರ ಶೆಟ್ಟಿಯವರಿಗೆ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಸೊ ಟೊಮ್ಯಾಟೊ ಶ್ರೀರತ್ನ ತುಂಬ ಟೇಸ್ಟಿಯಾಗಿದೆ, ತಿಂದರೆ ತಿನ್ನಿಸ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.